ಬಂಟ್ವಾಳ ತಾಲೂಕು ಕಚೇರಿಗೆ ಬುಧವಾರ ಮಧ್ಯಾಹ್ನ ಲೋಕಾಯುಕ್ತ ದಾಳಿ ನಡೆದಿದ್ದು ಉಪ ತಹಶೀಲ್ದಾರ್ ಸಹಿತ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಕರಣದಲ್ಲಿ ತಹಶೀಲ್ದಾರ್ ಪಾತ್ರ ಇದೆಯೇ ಎಂಬುದನ್ನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಉಪ ತಹಶೀಲ್ದಾರ್ ರಾಜೇಶ್ ನಾಯ್ಕ್, ಪ್ರಥಮ ದರ್ಜೆ ಸಹಾಯಕ ಸಂತೋಷ್ ಹಾಗೂ ಮಧ್ಯವರ್ತಿ ವಾಮನಪದವು ನಿವಾಸಿ ಗಣೇಶ್ ಅವರನ್ನ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಸಜಿಬಾ ಮುನ್ನೂರಿನ ಪುಷ್ಪರಾಜ್ ಅವರ ದೂರಿನ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ಬಿಸಿ ರೋಡಿನ ದೇವಸ್ಥಾನವೊಂದರ ಬಳಿ ಮಧ್ಯವರ್ತಿಯ ಮೂಲಕ ಹಣದ ವ್ಯವಹಾರ ನಡೆಯುವ ಸಂದರ್ಭದಲ್ಲಿ ಪ್ರಕರಣವನ್ನು ಭೇದಿಸಲಾಗಿದೆ. ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಡಿವೈಎಸ್ಪಿಗಳಾದ ಗಾನಾ ಪಿ ಕುಮಾರ್, ಸುರೇಶ್ ಕುಮಾರ್, ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಭಾರತಿ ಹಾಗೂ ಸಿಬ್ಬಂದಿ ದಾಳಿ ನಡೆಸಿದೆ. ಪುಷ್ಪರಾಜ್ ಅವರು ತನ್ನ ತಾಯಿಯ ಪೌತಿ ಖಾತೆಯ ವಿಚಾರವಾಗಿ 2021ರಲ್ಲಿ ಬಂಟ್ವಾಳ ತಾಲೂಕು ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದು ಜಿಲ್ಲಾಧಿಕಾರಿಯವರ ನ್ಯಾಯಾಲಯವು ಜಮೀನು ಮಂಜೂರಾತಿ ಆದೇಶವನ್ನು ಪುರಸ್ಕರಿಸಿತು. ಜಿಲ್ಲಾಧಿಕಾರಿಯವರ ನ್ಯಾಯಾಲಯದ ಆದೇಶದಂತೆ ಸಹಾಯಕ ಆಯುಕ್ತರ ನ್ಯಾಯಾಲಯವು ದೂರುದಾರರಿಗೆ ಪೌತಿ ಖಾತೆ ಮಾಡಿಕೊಡಲು ಬಂಟ್ವಾಳ ತಹಶೀಲ್ದಾರ್ ಅವರಿಗೆ ಆದೇಶವನ್ನು ನೀಡಿತು. ಆದರೆ ಅದರ ಫೈಲ್ ಅನ್ನು 2025ರ ಏಪ್ರಿಲ್ನಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಬಾಕಿ ಇರಿಸಲಾಗಿತ್ತು. ಈ ಬಗ್ಗೆ ಬಂಟ್ವಾಳ ಉಪ ತಹಶೀಲ್ದಾರ್ ರಾಜೇಶ್ ನಾಯ್ಕ್ ಮತ್ತು ಕೇಸ್ ವರ್ಕರ್ ಸಂತೋಷ್ ಅವರಲ್ಲಿ ವಿಚಾರಿಸಿದಾಗ ಪೌತಿ ಖಾತೆ ಕೆಲಸದ ಕೇಸ್ ವರ್ಕರ್ ಸಂತೋಷ್ ಅವರು ಪೌತಿ ಖಾತೆ ಮಾಡಲು ₹1,500 ಹಾಗೂ ಉಪ ತಹಶೀಲ್ದಾರ್ ರಾಜೇಶ್ ನಾಯ್ಕ್ ಅವರು ಪೌತಿ ಖಾತೆ ಮಾಡಿಕೊಡಲು ತಹಶೀಲ್ದಾರರಿಗೆ ₹20,000 ನೀಡಬೇಕು ಎಂದು ಹೇಳಿ ಲಂಚದ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಪುಷ್ಪರಾಜ್ ಅವರು ಸಾಕ್ಷಿ ಪುರಾವೆಗಳೊಂದಿಗೆ ಮಂಗಳೂರು ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಬಂಟ್ವಾಳ ಉಪ ತಹಶೀಲ್ದಾರ್ ರಾಜೇಶ್ ನಾಯ್ಕ್ ಮತ್ತು ಕೇಸ್ ವರ್ಕರ್ ಸಂತೋಷ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಅದರಂತೆ ಲಂಚ ಸ್ವೀಕರಿಸ್ತಾ ಇದ್ದಾಗಲೇ ಲೋಕಾಯುಕ್ತ ಪೊಲೀಸರು ದಾಳಿ ಕಾರ್ಯಾಚರಣೆ ನಡೆಸಿದರು. ಸೊ ಇವರು ಡೈಲಿ ಬಂದು ಡೀಲಿಂಗ್ ಕ್ಲರ್ಕಲ್ಲಿ ಇರುವಾಗ ಮೊದಲು VA ಡಿಮಾಂಡ್ ಮಾಡಿರ್ತಾರೆ ಅವರಲ್ಲಿ. ಅದರ ನಂತರ ಡೀಲಿಂಗ್ ಕ್ಲರ್ಕ್ ಹೇಳ್ತಾರೆ ನೀವೇನಾದರೂ ಕೊಟ್ಟರೆ ಆಗೋದು, ಇಲ್ಲದಿದ್ದರೆ ಆಗಲ್ಲ. ಇಲ್ಲ ಇವರು ಯಾಕೆ ಕೊಡಬೇಕಂತಲ್ಲಿ ಕೊಟ್ಟಿಲ್ಲ. ಅದರ ನಂತರ DT ಅವ್ರ ಹತ್ರ ಹೋಗ್ತಾರೆ. DT ಅವರು ಈಗ 4ಕ್ಕೆ ಹೌದು 31ಕ್ಕೆ ಅವರು ಸಂತೋಷ್ ಟಾಸ್ಕ್ ಕ್ಲರ್ಕ್ ಇರ್ತಾನೆ, ಅವನು 1,500 ತಗೊಳ್ತಾನೆ ಇವರಿಂದ. ಈಗ ನಿನ್ನೆನೂ ಕೂಡ DT ಅವರು ಏನು ಹೇಳ್ತಾರೆ, ನೀವು ತಹಸೀಲ್ದಾರವರಿಗೆ ಏನಾದರೂ ಕೊಟ್ಟರೆ ಆದೇಶ ಆಗುತ್ತೆ ಅಂತೇಳಿ ಹೇಳುತ್ತೆ. ಸೊ ಇವತ್ತು ಕೂಡ ಅವರು ಹೇಳಿರ್ತಾರೆ ತಹಸೀಲ್ದಾರಿಗೆ 20,000 ಅಂತ ಅವ್ರು ಡಿಮಾಂಡ್ ಮಾಡ್ತಾರೆ. ಇವತ್ತು ಕೊಟ್ಟರೆ ಆಗುತ್ತೆ ಅಂಥೇಳಿ ಅವರು DT ಅವರು ಇವತ್ತು ಹಣ ತಗೊಳ್ಳುವಾಗ ರೆಡ್ ಆಗಿ ಟ್ರ್ಯಾಕ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, DT ಅವರು ಇನ್ನೊಬ್ಬ ಏಜೆಂಟ್ ಇರ್ತಾನೆ ಗಣೇಶ್ ಅಂತೇಳಿ, ಅವನನ್ನು ತೋರಿಸಿ ಇವನಿಗೆ ಕೊಡಿ ಅಂತ ಹೇಳ್ತಾರೆ. ಇಲ್ಲೆಲ್ಲ ಏಜೆನ್ಸಿಗಳದ್ದು ತುಂಬ ನಡೀತಾ ಇದೆ. ಸೊ ತುಂಬ ಏಜೆನ್ಸಿ ಇದ್ದಾರೆ ಅನಿಸುತ್ತೆ. ಸೊ ಅವನಿಗೆ ಗಣೇಶನಿಗೆ ಹೇಳ್ತಾರೆ, ಇವನಿಗೆ ಗಣೇಶನಿಗೆ ಕೊಡಿ ಅಂತ ಹೇಳ್ತಾರೆ. ಗಣೇಶ್ ಹೋಗಿ ಅವರ ಕಂಪ್ಲೇಂಟ್ದಾರರ ಕಾರಲ್ಲಿ ಕೂತು ಹಣ ತಗೊಳ್ಳುವಾಗ ರೆಡ್ ಆಗಿ ಟ್ರಾಪ್ ಆಗಿದೆ.